ಇವತ್ತು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು, ಆ ಒಂದು ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಹರಾಸ್ಮೆಂಟ್ಸ್ ಇರ್ಬೋದು, ಅವ್ರಿಗೆ ಏನು ವಿಶೇಷವಾದ ಕಾಯ್ದೆಗಳಿದ್ದಾವೆ, ಮಕ್ಕಳಿಗೆ ವಿಶೇಷವಾದಂಥ ಕೆಲವು ಕಾಯ್ದೆಗಳಲ್ಲಿ ಅದರಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್, RTE ಆ್ಯಕ್ಟ್, ಫೋಕ್ಸೋ ಆ್ಯಕ್ಟ್, ಚೈಲ್ಡ್ ಲೇಬರ್ ಪ್ರಿವೆನ್ಷನ್ ಆ್ಯಕ್ಟ್ ಮತ್ತು ಭ್ರೂಣ ಹತ್ಯೆ ಮತ್ತು ನಿಷೇಧ ಕಾಯ್ದೆ, ಟರ್ಮಿನೇಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ದ ಗರ್ಲ್ ಚೈಲ್ಡ್, ಅದು ಎಗ್ನೆಸ್ಟಾಗಿ ಆಗಿರ್ತಕ್ಕಂಥ ಕಾಯ್ದೆ. ಸೊ ಇದೆಲ್ಲವೂ ಕೂಡ ವಿಶೇಷವಾದಂಥ ಕಾಯ್ದೆಗಳು ಮಕ್ಕಳ ರಕ್ಷಣೆಗಾಗಿದ್ದಾವೆ. ಅನೇಕ ಸಲ ಆ ಕಾಯ್ದೆಗಳು ಕೂಡ ಇವತ್ತು ಉಲ್ಲಂಘನೆ ಆಗ್ತಾಯಿದೆ. ಮ್ಯಾಂಗ್ಳೂರು ಅಂತಂದರೆ ನಾವು ತುಂಬ ಬುದ್ಧಿವಂತರ ನಾಡು, ಇಲ್ಲಿ ಎಲ್ಲ ಥರದ ರಕ್ಷಣೆ ಇದೆ ಅನ್ನೋದು ನಮ್ಮ ಹೊರಗಿನ ಆಸೆ. ಆದರೂ ಕೂಡ ಇಲ್ಲೂ ಕೂಡ ಕಳೆದ ಸಲ ವಿಟ್ಲದಲ್ಲಿ ನಡೆದಂಥ ಘಟನೆ ಇರ್ಬೋದು. ಹಾಗಾಗಿ ಮಕ್ಕಳುಗಳು ಕೆಲವು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇರ್ಬೋದು. RTE ವೈಲೇಷನ್ಸು ಕೂಡ ಆಗ್ತಾಯಿದೆ. ಫೋಕ್ಸೋ ಕೂಡ ಕೆಲವು ಸಲ ಅಲ್ಲಲ್ಲೇ ಕಾಣ್ತಾ ಇದೆ. ಚೈಲ್ಡ್ ಲೇಬರು ಮತ್ತು ಭಿಕ್ಷಾಟನೆ ಮಾಡಬಾರ್ದು ಅಂತಕ್ಕಂಥ ಕಾಯ್ದೆ ಕೂಡ ಇದೆ. ಆದರೂ ಕೂಡ ಇಲ್ಲಿ ಮೈಗ್ರೇಷನ್ ಬರೋಂಥ ಮಕ್ಕಳು, ಇಲ್ಲೂ ಕೂಡ ಒಂದು ಭಿಕ್ಷಾಟನೆ ಕೂಡ ಇಲ್ಲಿ ನಡೀತಾ ಇದೆ. ಸೊ ಹೇಗೆ ನಿಮ್ಮಿಂದನೂ ಕೂಡ ನಮಗೆ ಅನೇಕ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದು ಅನೇಕ ಸೋಮೋಟ ಕೇಸ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಮತ್ತು ನಿಮ್ಮ ಕೆಲವು ಪ್ರೆಸ್ಸಲ್ಲಿ ರೆಫರ್ ಆದಿದ್ದರ ಮೇಲೆ ಕೂಡ ನಾವು ವಿಸಿಟ್ ಕೂಡ ಇಟ್ಟು ಅದರಲ್ಲಿ ಕೇಸ್ ಕೂಡ ನಾವು ದಾಖಲೆ ಮಾಡಿ ಪ್ರಕರಣಗಳನ್ನು ಅದರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಇವತ್ತು ಶಿಫಾರಸು ಕೂಡ ಅದು ಆಗ್ತಾಯಿದೆ. ಒಟ್ಟಾರೆ 0 to 18 ಏನಿದೆ ಈ ಮಕ್ಕಳುಗಳನ್ನು ಸಹಕಾರದಲ್ಲಿ ಮೀಡಿಯಾದ್ದು ಕೂಡ ನಮಗೆ ಇಡೀ ರಾಜ್ಯಾದ್ಯಂತ ಒಂದು ಒಳ್ಳೆಯ ಸಪೋರ್ಟ್ ಕೂಡ ಸಿಗ್ತಾಯಿದೆ. ನಮ್ಮೆಲ್ಲರಿಗೆ ಪೊಲೀಸ್ಗೆ ಆಯೋಗಕ್ಕೆ ಗೊತ್ತಾಗಲಿಕ್ಕೆ ಮುಂಚೆ ಮಾಧ್ಯಮದ ಕಣ್ಮುಂದೆ ಬಂದು ಅಲ್ಲಿಂದ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಾಯಿದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಆಯೋಗದ ಪರವಾಗಿ ಸಲ್ಲಿಸ್ತೇನೆ. ಒಂದು ತಮ್ಮ ಮುಖಾಂತರ ನಾನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮೊದಲು, ಸೊ ಇವತ್ತು ನಮ್ಮ ಶಿಕ್ಷಕರು ಮತ್ತು ಇನ್ನು ಕೆಲವರು ವಾರ್ಡನ್ಸು, ಯಾರ್ಯಾರು ಹಾಸ್ಟೆಲ್ಗಳು ರೆಸಿಡೆನ್ಷಿಯಲ್ ಸ್ಕೂಲ್ ಇಟ್ಟಿದ್ದಾರೆ ಆ ವಾರ್ಡನ್ಸ್ ಇರ್ಬೋದು, ಕೆಲವು ಸ್ಟಾಫ್ಗಳಿರ್ಬೋದು, ಡ್ರೈವರ್ಸ್ ಇರ್ಬೋದು. ಒಂದು ತಮಿಳುನಾಡಲ್ಲಿ 2015ರಲ್ಲಿ ಅನೇಕ ಮಕ್ಕಳು ಸತ್ತೋಗ್ತಾರೆ ಸುರಕ್ಷತೆ ಇಲ್ಲದೆ. ಆವಾಗ ಕರ್ನಾಟಕ ರಾಜ್ಯ ಒಂದು ಸರ್ಕಲನ್ನು ಇಶ್ಯೂ ಮಾಡ್ತಾರೆ, ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತಾರೆ. ಕರ್ನಾಟಕ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ 2016, 2016ರಲ್ಲಿ ಒಂದು ಪಾಲಿಸಿನ ಮಾಡ್ತಾರೆ. ಯಾರೇ ಮಕ್ಕಳನ್ನು ಇಟ್ಕೊಂಡ್ರೂ ಕೂಡ ಈ ಸುರಕ್ಷತೆ ಕಾಯ್ದೆನ ಅಳವಡಿಸಬೇಕು. ಅದರಲ್ಲಿ ಏನೇನಿರ್ತದೆ ಅಂದರೆ ಕಂಪಲ್ಸರಿಯಲ್ಲಿ ಯಾರು ಸ್ಟಾಫ್ ಇರ್ತಾರೆ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಆಗಬೇಕು. ಮಕ್ಕಳು ಸೇಫ್ಟಿಗೆ ಏನೋ ಬೆಂಕಿ ಹತ್ಕೊಳ್ಳೋದಾಗೆ ಫೈರ್ ಸೇಫ್ಟಿ ಇರ್ಬೋದು, ಚೈಲ್ಡ್ ಪ್ರೊಟೆಕ್ಷನ್ ಸೇಫ್ಟಿ ಇರ್ಬೋದು, ಮಕ್ಕಳಿಗೆ ಯಾವ್ದಾರದ್ದು ಫೋಕ್ಸೋದು ದೌರ್ಜನ್ಯಗಳಾಗ್ದಂಗೆ ಅದನ್ನು ತಡೆ ಹಿಡ್ಕೊಳ್ಳಿಕ್ಕೆ ಅದರದ್ದು ಸೇಫ್ಟಿ ಒಂದು ಕಮಿಟಿಗಳಿಗೆ ಮಾಡೋಂಥದ್ದು, ಮತ್ತು ಮಕ್ಕಳದ್ದು ಒಪಿನಿಯನ್ಸನ್ನು ಹಾಗಾಗಿ ಕಲೆಕ್ಟ್ ಮಾಡೋಂಥದ್ದು, ಮತ್ತು ಈ ಡ್ರಗ್ಸು ಈ ಥರ ಮಾದಕ ವಸ್ತುಗಳು ಈ ಬಳಕೆ ಆಗದಂಗೆ ಮಕ್ಕಳು ಅದನ್ನು ಯೂಸ್ ಮಾಡ್ದಂಗೆ ಹೇಗೆ ನಾವು ಪ್ರಿವೆಂಟ್ ಮಾಡಬೇಕು. ಒಂದು ವೇಳೆ ಆ ಮಗು ಏನಾದರೂ ಅಡಿಕ್ಟ್ ಆಗಿದ್ದರೆ ಅದು ಹೇಗೆ ಅದನ್ನು ವಿತ್ಡ್ರಾ ಮಾಡಿಸೋದು ಹೇಗೆ, ಅದನ್ನು ಸೋಬರ್ ಮಾಡೋದು ಹೇಗೆ. ಸೊ ಈ ಥರದ ಒಂದು ಕಾಯ್ದೆಗಳಿಗೆ ಈ ಸುರಕ್ಷತೆಗಾಗಿ ಕರ್ನಾಟಕ ಸರ್ಕಾರ 2016ರಲ್ಲಿ ಒಂದು ಕಾಯ್ದೆನೇ ಮಾಡಿದೆ. ಸೊ ಆ ಕಾಯ್ದೆಗಳನ್ನು ಕಂಪಲ್ಸರಿ ಅಳವಡಿಸ್ಬೇಕು. ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಬೇಕು. CCIಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು. ಯಾಕೆಂದರೆ ಅಲ್ಲೆಲ್ಲೋ ಏನೋ ಮಾಡಿ ಬಂದಿರ್ತಾರೆ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿ ಒಳಗೆ ಅವ್ರದ್ದು ಬೇಸಿಕ್ ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಾಗದಿದ್ದರೆ ನಾಳೆ ಮಕ್ಕಳಿಗೆ ಏನಾದರೂ ಹರಾಸ್ಮೆಂಟ್ಗಳಾಗ್ಬೋದು. ಅದಕ್ಕೋಸ್ಕರ ಶಾಲಾ ಕಾಲೇಜಿನಲ್ಲಿ ನಿಯಮಾನುಸಾರ CBSE ಇರ್ಬೋದು, ICSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಇರ್ಬೋದು, ಶಾಲೆಯ ಮಕ್ಕಳ ಸುರಕ್ಷತೆಗಾಗಿ ಇರ್ತಕ್ಕಂಥ ಕಾಯ್ದೆಯನ್ನು ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರುಗಳು, ಪ್ರಾಂಶುಪಾಲರು ಅಥವಾ ಮ್ಯಾನೇಜ್ಮೆಂಟರು ಇರ್ಬೋದು ಅದನ್ನು ಕಂಪಲ್ಸರಿ ಪಾಲಿಸಬೇಕಾದಂಥದ್ದು ಅದು ನಾವು ಗಮನಿಸಬೇಕಾಗತ್ತೆ. ಇವತ್ತು RTEನಲ್ಲಿ ಈ RTE ಏನು ಹೇಳುತ್ತೆ, ಎಲ್ಲ ಮಕ್ಕಳು ಕೂಡ 6 to 14 ಏನೇ ಇರಲಿ ಅವರೆಲ್ಲೇ ಇರಲಿ ಶಾಲೆಯಲ್ಲಿ ಕಲಿಬೇಕು, ಕಂಪಲ್ಸರಿ ಎಜುಕೇಷನಲ್ಲಿ ಎಲ್ಲ ಮಕ್ಕಳನ್ನ ತರಬೇಕು. ಅದಕ್ಕೆ ಯಾರು ವಿರುದ್ಧ ಇದ್ದಾರೆ, ತಂದೆ ತಾಯಿಗಳಿರ್ಬೋದು, ಪೋಷಕರು ಇರ್ಬೋದು, ಶಾಲೆಯವರು ಇರ್ಬೋದು, ಯಾರ ಮೇಲಾದರೂ ಕೂಡ ಅದು ಜವಾಬ್ದಾರಿಗಳು ಬರ್ತದೆ. ಹಾಗಾಗಿ ಕಂಪಲ್ಸರಿ ಎಜುಕೇಷನಲ್ಲಿ ನಾವು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಆಚೆ ಇಲ್ದಂಗೆ ಓದಿಸ್ತಕ್ಕಂಥ ಒಂದು ಆ ಜವಾಬ್ದಾರಿ ಇದೆ. ಅದಕ್ಕೂ ಕೂಡ ಅಲ್ಲಿ ವೈಲೆಂಟ್ ಆಗಬಾರ್ದು, RTE ವೈಲೆಂಟ್ ಆಗಬಾರ್ದು. ಮತ್ತು ಕಾರ್ಪೊರಲ್ ಪನಿಷ್ಮೆಂಟ್ ಕೆಲವು ಕಡೆ ಇವತ್ತು ನಾವು ಒಂದು ಕಾಲೇಜಿಗೆ ಹೋಗಿದ್ದು, ಅಲ್ಲೂ ಕೂಡ ಕೆಲವು ಹೊಡೆತಗಳು ಹೊಡೆಯೋದು, ಯಾರಿಗೂ ಕೂಡ ಮಕ್ಕಳನ್ನ ಗುದ್ದೋದೆಲ್ಲ ತಿದ್ದಬೇಕು. ಕೆಲವು ಸಲ ಹೊಡೆದಾಗ ಕೂಡ ಗಾಬರಿ ಪಟ್ಟು ಮಕ್ಕಳು ಶಾಲೆ ಬಿಡ್ಬೋದು, ಚೈಲ್ಡ್ ಲೇಬರ್ ಆಗ್ತಾರೆ, ಇಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತದೆ.
ಈ ಥರ ಇಶ್ಯೂಗಳಾಗುತ್ತೆ. ಆದಷ್ಟು ಶಾಲೆಯಲ್ಲಿ ಕನಿಷ್ಠ 18 ವರ್ಷ ತುಂಬೋ ತನಕ ಆ ಶಾಲೆಯಲ್ಲಿ ಯಾರ್ಯಾರು ಜವಾಬ್ದಾರಿ ಇದೆ ಕಟ್ಟುನಿಟ್ಟಾಗಿ RTಯನ್ನು ಪಾಲಿಸಿ ಮಕ್ಕಳನ್ನು ಕೂಡ ಸುರಕ್ಷತೆಯಾಗಿ ನೋಡ್ಕೊಳ್ಬೇಕು. ಆವಾಗಲೇ ಈ ಡ್ರಾಪ್ಔಟ್ ತಪ್ಪುತ್ತೆ. ಸೊ ಅದೊಂದು ವಿಷಯವನ್ನು ತಮ್ಮ ಮುಂದೆ ಹೇಳಬೇಕಾಗತ್ತೆ. ಇನ್ನೊಂದು ಚೈಲ್ಡ್ ಮ್ಯಾರೇಜ್. ಇವತ್ತು ಚೈಲ್ಡ್ ಮ್ಯಾರೇಜ್ ಏನಾಗಿದೆ ಅಂದರೆ, ಕೆಲವು ಜೈಲಲ್ಲಿ ಹೋದರೆ ಯಾರ್ಯಾರು ಜಾಸ್ತಿ ಇದೆ 50%ಗಿಂತ ಜಾಸ್ತಿ ಇರ್ತಕ್ಕಂಥವ್ರು 25-30 ವರ್ಷದ ಒಳಗೆ ಇರ್ತಕ್ಕಂಥ ಯುವಕರು ಎಲ್ಲ ಜೈಲಲ್ಲೂ 60% ಇದ್ದಾರೆ ಇವತ್ತು. ಕಾರಣ ಏನಂದರೆ, ಒಂದು ಫೋಕ್ಸು, ಇಲ್ಲದಿದ್ದರೆ ಚೈಲ್ಡ್ ಮ್ಯಾರೇಜ್. ಚೈಲ್ಡ್ ಮ್ಯಾರೇಜ್ ಅಂದರೆ ಏನು? ಯಾರಾದರೂ ಹೆಣ್ಣುಮಗು 18 ವರ್ಷಕ್ಕಿಂತ ಮುಂಚೆ ಮದುವೆ ಆದರೆ, ಅಥವಾ ಹುಡುಗಂದು 20 ವರ್ಷ ಒಂದಕ್ಕಿಂತ ಮುಂಚೆ ಮದುವೆ ಆದರೆ ಕಂಪಲ್ಸರಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಚೈಲ್ಡ್ ಮ್ಯಾರೇಜ್ಗೆ ಕನಿಷ್ಠ 2 ವರ್ಷ ಶಿಕ್ಷೆ, 1 ಲಕ್ಷ ಜುರ್ಮಾನ ಇರ್ತದೆ. ಆದರೆ ಅಷ್ಟಕ್ಕೆ ಮುಗಿಯಲ್ಲ. ಒಂದು ವೇಳೆ ಆ ಹೆಣ್ಮಗುದು ಏನಾದರೂ ದೈಹಿಕವಾದ ಸಂಪರ್ಕ ಆಗಿದ್ದರೆ, ಒಂದು ಸಲ ಹುಡುಗ ಗಂಡ ಆದರೂ ಕೂಡ ಅದು ಫೋಕ್ಸೋ ಆಗಿ ಕನ್ವರ್ಟ್ ಆಗುತ್ತೆ. ಫೋಕ್ಸೋ ಆದ ಮಿನಿಮಮ್ ಅದು ಹೋಗುತ್ತೆ. ಈ ಕಡೆ ಆ ಹುಡುಗಿನ ನಾವು ಹೆಣ್ಮಗುನ ನಮ್ಮ ಆಶ್ರಮಕ್ಕೆ ಹಾಕ್ತೀವಿ, ಹುಡುಗನ ಜೈಲಿಗೆ ಹಾಕ್ತಾರೆ. ಇದು ಜೈಲ್ ಮ್ಯಾರೇಜೋ ಚೈಲ್ಡ್ ಮ್ಯಾರೇಜು? ಜೈಲ್ ಮ್ಯಾರೇಜೇ ಆಗುತ್ತೆ. ನಾಳೆ ಅದು ಬಿಡುಗಡೆಯಾಗಿ ಬಂದಾಗಲೂ ಕೂಡ ಆ ಹೆಣ್ಮಗು ಏನಾದರೂ ಮನೆಗೆ ಹೋದರೆ ನಾಳೆ ಹರಾಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇವಳಿಂದ ನನ್ನ ಮಗ ಜೈಲಿಗೆ ಹೋದ. ಆ ಹೆಣ್ಮಗು ತಾನೇನು ಅಪರಾಧ ಮಾಡಿದೆ? ಯಾರ್ದೋ ಒತ್ತಡಕ್ಕಾಗಿ, ಫ್ಯಾಮಿಲಿ ಒತ್ತಡನೋ ಇಲ್ಲ ಹುಡುಗ ಏನೋ ಆಕೆನ ತಲೆಗಿನ ಕೆಡಿಸಿ ಕರ್ಕೊಂಡು ಹೋದದ್ದಕ್ಕೂ ಆದಂಥ ತಪ್ಪಿಗೆ ಆ ಹೆಣ್ಮಗು ಲೈಫ್ ಪೂರ್ತಿ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಸಾಯಬೇಕಾಗತ್ತೆ. ಅವರೆಲ್ಲ ಶಾಪ್ ಹಾಕ್ತಾರೆ, ಇವಳಿಂದ ನನ್ನ ಮಗ ಜೈಲಿಗೆ ಹೋದ ಅಂಥೇಳಿ. ಮತ್ತು ಅದೇ ಒಂದು ಮಗ ಅದೇನಾದರೂ ಪ್ರೆಗ್ನೆಂಟ್ ಆದರೆ ಈ ಆಡೋ ಮಗುಗೊಂದು ಕಾಡೋ ಕೂಸು ಅಂತ ಹೇಳ್ತೀವಿ. ಸೊ ಇದಾದಾಗ ಹೇಗೆ ಅದು ತಮ್ಮ ಜೀವನನ ಮುಂದುವರಿಸ್ತಾರೆ? ಈ ಕಾರಣಕ್ಕಾಗಿ ಆ ಹೆಣ್ಮಗುಗೆ ಸುರಕ್ಷತೆ ಇರಲ್ಲ, ಆ ಹುಡುಗನಿಗೂ ಕೂಡ ಭವಿಷ್ಯ ಅಲ್ಲಿ ಜೈಲಲ್ಲಿ ಇರ್ತದೆ. ಇದೆಲ್ಲವೂ ಕೂಡ ತುಂಬ ಸಮಸ್ಯಾತ್ಮಕವಾದ್ದಾಗ್ತದೆ. ಅದಕ್ಕಾಗಿ ದಯಮಾಡಿ ಮಕ್ಕಳುಗಳು ಓದೋಂಥ ಮಕ್ಕಳು ಓದಬೇಕು. 18 ವರ್ಷ ಆದಮೇಲೆ ಮದುವೆ ಮಾಡ್ಕೊಳ್ಳೋಂಥ ಹುಡುಗರು ಅಥವಾ ಲವ್ ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, 18 ವರ್ಷ ತುಂಬ ತನಕ ಅವ್ರು ಕಾದರೆ ಅಟ್ಲೀಸ್ಟ್ ಜೀವನನಾದರೂ ನಡೆಸ್ಬೋದು. ಇಲ್ಲದಿದ್ದರೆ ಅದು ಚೈಲ್ಡ್ ಮ್ಯಾರೇಜ್ ಆಗಲ್ಲ, ಜೈಲ್ ಮ್ಯಾರೇಜ್ ಆಗುತ್ತೆ. ಅದಕ್ಕಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ನಾವು ಈಗಾಗಲೇ ಬೆಳಗ್ಗೆ BO ಮತ್ತು DDPU ಯಾವುದೇ ಮಕ್ಕಳನ್ನು ಕೂಡ 18 ವರ್ಷದ ತನಕ ಶಾಲೆ ಬಿಟ್ಟು ಆಚೆ ಹೋಗಬಾರ್ದು. 18 ಜೂನಿಯರ್ ಕಾಲೇಜ್ ಬರ್ತದೆ. ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ 2 ಹಂತವನ್ನು ದಾಟಿದ್ರೆ ಮಕ್ಕಳು ಶಾಲಾ ಕಾಲೇಜೊಳಗೆ ಇದ್ದರೆ 90% ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದೊಂದೇ ಬ್ರಹ್ಮಾಸ್ತ್ರ. ಈ ಚೈಲ್ಡ್ ಮ್ಯಾರೇಜು ಇದೆಲ್ಲವನ್ನು ಚೈಲ್ಡ್ ಲೇಬರಲ್ಲಿ ತಪ್ಪಿಸ್ಬೇಕು ಅಂದರೆ ಮಕ್ಕಳು ಶಾಲೆಯಲ್ಲಿರ್ತಕ್ಕಂಥ ಜವಾಬ್ದಾರಿನ ನಮ್ಮ PU ಅವರು ಮತ್ತು ಹೈಸ್ಕೂಲ್ DD ಅವರು, ನಮ್ಮ BRC CRC ಡಯಟಲ್ಲಿ ಏನಿದೆ ಅವರೆಲ್ಲರೂ ಕೂಡ ನೋಡ್ಕೋಬೇಕು. ಮತ್ತು ಶಾಲೆಯ ಮುಖ್ಯಸ್ಥರು ಮತ್ತು ಪ್ರಿನ್ಸಿಪಾಲ್ಗಳು ಆ ಮಕ್ಕಳನ್ನು ಸುರಕ್ಷಿತವಾಗಿ ಶಾಲೆಯಲ್ಲಿ ಜೋಪಾನವಾಗಿ ನೋಡ್ಕೊಳ್ಬೇಕು. ಈ ಮಕ್ಕಳ ವಿಶೇಷ ಕಾಯ್ದೆಗಳಿಗೆ ನಾವು ರಕ್ಷಣೆ ಕೊಡಬೇಕು. ಇಡೀ ಸುಪ್ರೀಂ ಕೋರ್ಟಾದ್ಯಂತ ಜೂನಿಯರ್ ಪೊಲೀಸ್ ಇದೆ. ಇದಕ್ಕಾಗಿ ಮಕ್ಕಳುಗಳನ್ನು ಚೈಲ್ಡ್ ಫ್ರೆಂಡ್ಲಿ ನೋಡಬೇಕಾಗತ್ತೆ. ಅದೆಲ್ಲ ಕೂಡ ಕಾನೂನು ಬದಲಾವಣೆಗಳಾಗಿ ತೆರೆದ ಮನೆಯಲ್ಲಿ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಕೂಡ ಕರ್ಕೊಂಡೋಗಿ ಪರಿಚಯ ಮಾಡಬೇಕು. ಇದೆಲ್ಲವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳೇ ಮಾನಿಟರ್ ಮಾಡ್ತಾ ಇದ್ದಾವೆ. ಸೊ ಈ ದಿಕ್ಕಿನಲ್ಲಿ ಯಾರ್ಯಾರು ಮಕ್ಕಳ ಜೊತೆ ಕೆಲಸ ಮಾಡೋಂಥ ಅಧಿಕಾರಿಗಳು ಅಥವಾ ಸಂಸ್ಥೆಗಳಿದ್ದಾವೆ, CCI ಇರ್ಬೋದು, ಶಾಲೆಗಳಿರ್ಬೋದು, ಹಾಸ್ಟೆಲ್ಸ್ ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿಗಳನ್ನು ನಾವು ಗಂಭೀರವಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಟ್ಲೀಸ್ಟ್ ಈ ಮಕ್ಕಳ ಸಮಸ್ಯೆನ ನಾವು ಬಗೆಹರಿಸ್ಬೋದು ಅಂತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡ್ಕೋಬೇಕು. ಇನ್ನೇನಾದ್ರು ತಾವೇನಾದರೂ ಕೇಳೋದಿದ್ದರೆ ಕೇಳಿ. ಮತ್ತು ಎಕ್ಸಾಮ್ ಟೈಮ್ಸು ಇದೆ. ತುಂಬ ಸ್ಟ್ರೆಸ್ ಮಾಡೋದು ಕೂಡ ಅಗತ್ಯ ಇಲ್ಲ. ತುಂಬ ಈಗ ಅನೇಕ ಮಕ್ಕಳುಗಳು ಎಲ್ಲೇ ಹೋದ್ರು ನೋಡಿ 1-2 ಮಗು ಒಂದೊಂದು ಕಾಲೇಜಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಮಕ್ಕಳನ್ನೇ ನಾವು ಒತ್ತಡ ಮಾಡಿ ಸಾಯಿಸಿದ ಮೇಲೆ ಇನ್ನೇನು ಅವರಿಂದ ರಿಸಲ್ಟ್ ಮಾಡೋಕ್ಕಾಗತ್ತೆ? ಬದುಕಿದ್ರೆ ಏನು ಬೇಕಾದರೂ ಮಾಡ್ಕೊತಾರೆ. ಮತ್ತು ಏನು ಎಲ್ಲರೂ ಎಲ್ಲ ಇಂಜಿನಿಯರೇ ಆಗಬೇಕು, ಎಲ್ಲರೂ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಬಾಕಿ ಕೆಲಸ ಮಾಡೋರು ಯಾರಿರ್ತಾರೆ? ಅದಕ್ಕಾಗಿ ಮಕ್ಕಳು ಅವರು ಚಾಯ್ಸ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಪೇರೆಂಟ್ಸು ಕೂಡ ಅಷ್ಟು ಒತ್ತಡಗಳನ್ನು ಮಾಡಬಾರ್ದು. ಮಕ್ಕಳು ಸೇಫ್ಟಿನ ಹೆಚ್ಚಾಗಿ ಗಮನಿಸಬೇಕು. ಇದೇನಾಗ್ತದೆ, ಕೆಲವು ಸಲ ರಿಪೋರ್ಟ್ ಆಗಿದ್ದಾವೆ, ಕೆಲವು ಸಲ ರಿಪೋರ್ಟ್ ಆಗ್ತಾಯಿಲ್ಲ. ಜಿಲ್ಲೆದೇ ರಾಜ್ಯದೇ ಈಗ ಅಧಿಕೃತವಾಗಿ ಬಂದಿರೋದು 240 ಸಿಕ್ಕಿದೆ. ಫೋಕ್ಸೋ ಕೂಡ ಈ ಮುಂಚೆ ಈ ಅರ್ಲಿ ಪ್ರೆಗ್ನೆನ್ಸಿ ಕೂಡ ಅದು 49,000 ಅಂಥೇಳಿ ಒಂದು ದಾಖಲೆ ಬಂದಿತ್ತು. ಹೆಣ್ಣುಮಕ್ಕಳು ಬಿಲೋ 18 ಇಯರ್ಸ್ ಪ್ರೆಗ್ನೆನ್ಸಿ ಆಗಿರೋದು ಕೂಡ ಅದಕ್ಕೆ ರೀಸರ್ವೆ ಮಾಡಿ ಕರೆಕ್ಟ್
ಅಂತ ಇಡೀ ರಾಜ್ಯದಲ್ಲಿ. ಹೌದು, ಅದಕ್ಕೆ ರೀಸರ್ವೆ ಮಾಡಿ ಅಂತ ಹೆಲ್ತ್ಗೆ ನಾವು ಬರೆದಿದ್ದೀವಿ. ಅಕ್ರಾಸ್ ಕರ್ನಾಟಕ 18 ವರ್ಷದಿಂದ ಕೆಳಗಿಂತ ಹೆಣ್ಮಕ್ಳು ಲಾಸ್ಟ್ ಇಯರ್. ಹೌದು, ಈಗ ಪ್ರೆಗ್ನೆನ್ಸಿ ಇದ್ದಾರೆ ಮಾಡಿ ಅಂತ ಹೇಳಿದ್ದೀವಿ ನಾವು. ನಮಗೆ ಕಳೆದ 2 ತಿಂಗಳಲ್ಲಿ ಬಂತು ಆ ವರದಿ ನೋಡಿ ಗಾಬರಿ ಆಗಿದೆ. ಅದನ್ನು ಒಟ್ಟು ಆಗಿರೋದು ಇಲ್ಲ, ಕೆಲವರು ಇದು ಆಗಿದೆ. ಒಂದು 2-3 ವರ್ಷ ಅಂದ್ಕೊಳ್ಳಿ. ಈಗ ಮಗುವಾಗ 1 ವರ್ಷ ಆಗಿದೆ. ಕೆಲವು ಸಲ ಮನೆಯಲ್ಲೇ ಡೆಲಿವರಿ ಮಾಡ್ಕೊಂಡಿದ್ದಾರೆ, ಕೆಲವು ಸಲ ಮಕ್ಕಳು ಸತ್ತೋಗಿದ್ದಾರೆ ಡೆಲಿವರಿ ಆಗದೇ, ಅವ್ರು ಹಾಸ್ಪಿಟ್ಲಿಗೆ ಬರೋಲ್ಲ. ಒಟ್ಟಲ್ಲಿ ಇದು ಟ್ರೇಸ್ ಔಟ್ ಆಗಿರೋಂಥದ್ದು. ಬಟ್ ಅದು ಸತ್ಯ ಏನು ಅಂತೇಳಿ ನಾವು DH ಅವ್ರಿಗೆ ಕೇಳಿದ್ದೀವಿ. DH ನಮ್ಮವರಿಗೆ ಸರ್ವೆ ಮಾಡ್ತೇವೆ. ನಾವೇನು ಮಾಡಿದ್ದೀವಿ ಅಂತ ನಮ್ಮೆಲ್ಲ ಸದಸ್ಯರನ್ನು ಕೂಡ ಪ್ರತಿಯೊಬ್ಬರನ್ನು 5 ಜಿಲ್ಲೆಗೆ ಮೆಂಬರ್ಸನ್ನು ಕಳಿಸಿದ್ದೇವೆ. ಅವರು ರಿವ್ಯೂ ಮಾಡ್ತಾರೆ ಪ್ರತಿ ಜಿಲ್ಲೆನಲ್ಲೂ ಕೂಡ DHOಗಳ ಜೊತೆ ಪೊಲೀಸ್ ಜೊತೆ. ಅಲ್ಲಿ ಒಂದು ರಿಪೋರ್ಟ್ ಆಗಿದೆ. ಸೊ ಅದು ಸತ್ಯ ಇದೆಯಾ ಏನು ಅಂತೇಳಿ ಎಲ್ಲ DHOಗಳು ಕೂಡ ಅದ್ರ ಬಗ್ಗೆ ಇದನ್ನು ಕೊಡ್ತಾ ಇದ್ದಾರೆ. ಮತ್ತು ಪ್ರಿವೆನ್ಷನ್ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಹೌದೌದು, ಅದು ಈಗ ನಮ್ಮಲ್ಲಿ ನಾವೇ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕೇಳ್ತೇವೆ. ಒಟ್ಟು ಇಡೀ ರಾಜ್ಯದಲ್ಲಿ ಅದು ಸಿಕ್ಕಿರುವಂಥದ್ದು. ಈಗ ರೀಸರ್ವೆ ಪ್ರಾಮಾಣಿಕವಾಗಿ ಎಷ್ಟಿದೆ ಅವ್ರನ್ನ ಭೇಟಿ ಮಾಡಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ವರ್ಕರು ಇವರೆಲ್ಲ ಅವ್ರನ್ನೊಂದು ಸಲ ಭೇಟಿ ಮಾಡಿ ಏನು ಪರಿಸ್ಥಿತಿ ಇದೆ ತಿಳ್ಕೊಂಡು ಫೈನಲ್ ರಿಪೋರ್ಟ್ಸನ್ನು ಮಾಡ್ತಾರೆ. ಸೊ ಅಷ್ಟರ ಮಧ್ಯದಲ್ಲಿ ಮುಂದೆ ಇಂಥ ಘಟನೆಗಳಾಗ್ದಂಗೆ ಪ್ರಿವೆನ್ಷನಾಗಿ ಹೆಚ್ಚು ಎಜುಕೇಟ್ ಮಾಡೋವಂಥದ್ದು, ಕೌನ್ಸಿಲಿಂಗ್ ಮಾಡೋವಂಥದ್ದು, ಸಂಬಂಧಪಟ್ಟಂಥ ಹಾಸ್ಟೆಲ್ಸ್ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಈ ಥರದ ಕೆಲಸಗಳನ್ನು ಕೂಡ ಸೈಮೆಂಟೇನಿಯಸ್ಸಾಗಿ ಆಗಲಿ ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಇಡೀ ರಾಜ್ಯಾದ್ಯಂತ ಈ ಥರ ಒತ್ತಡಕ್ಕೆ ಬೇರೆ ಬೇರೆ ಕಾರಣಕ್ಕೆ ಈಗ ಇಲ್ಲೇ ಒಂದೊಂದು ವರ್ಷಕ್ಕೊಂದು ಸಲ ನಿಮ್ಮ ಇದರಲ್ಲೇ ಕೂಡ ಇಲ್ಲೇ ರಿಪೋರ್ಟ್ ಆಗ್ತಾಯಿದೆ. ನಿಮ್ಮಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅಲ್ಲಿ ಅಕ್ರಾಸ್ ಎಲ್ಲದರಲ್ಲೂ 2,000, 1,500 ಹಿಂಗಿದೆ ಮೇಡಮ್. ಪರ್ಟಿಕ್ಯುಲರ್ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲೂ ಕೂಡ ಇದೆ, ಸ್ವಲ್ಪ ಕಡಿಮೆ ಇದೆ. ಉಡುಪಿಲಿ ಕಡಿಮೆ ಇದೆ ಎಲ್ಲದಕ್ಕಿಂತ. ದಕ್ಷಿಣ ಕನ್ನಡದಲ್ಲೂ ಇದೆ, ನಾನು ಕರೆಕ್ಟ್ ಮರ್ತೋಯ್ತು. ಒಟ್ಟು ಇದರಲ್ಲಿ 1,000ದಿಂದ 2,000 ತನಕ ಇದ್ದಾವೆ. ಆ್ಯಕ್ಚುಲಿ ಹಿಂದೇನಾಗಿದೆ ಅದು ಏನಾಗ್ತಾಯಿದೆ ಮೀಡಿಯಾಗೆ ಗೊತ್ತಾಗ್ತಾ ಇರಲಿಲ್ಲಲ್ಲ ಅಂತ ಅನ್ನಿಸ್ತಾ ಇದೆ. ಈಗೆಲ್ಲ ನೋಡಿದ್ರೆ ಈಗೆಲ್ಲ ವಾಟ್ಸಪ್ಪು ಫೋಟೋಸ್ ಎಲ್ಲ ಇರೋದು, ಮೀಡಿಯಾ ತುಂಬ ಅವೇರ್ನೆಸ್ ಇರೋದು, ಇದರಿಂದ ಬೇಗ ಟ್ರೇಸ್ ಔಟ್ ಆಗ್ತಾಯಿದೆ. ಫೋಕ್ಸನ್ನು ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಗೊತ್ತಾಗ್ತಾ ಇತ್ತು ಅಂದರೆ ಮಗು ಏನಾದರೂ ಪ್ರೆಗ್ನೆನ್ಸಿ ಆದರೆ ಕೆಲವು ಮಾತ್ರ ಗೊತ್ತಾಗ್ತಾಯಿತ್ತು, ಇಲ್ಲದಿದ್ದರೆ ಹಾಗೆ ಮುಚ್ಚಿಬಿಟ್ಟು. ಮೊನ್ನೆ ಒಂದು ಕೇಸ್ನಲ್ಲಿ ಮೈಸೂರಿನಲ್ಲಿ ಅವರು KRS ಇದರಲ್ಲಿ ರಾಜಿ ಮಾಡ್ಕೊತಿದ್ರು ಫೋಕ್ಸೋ ಕೇಸ್. ಅದು ಎಂಥ ಮಗು ಅಂತ 4-5 ವರ್ಷದ ಮಗು, 4-5 ವರ್ಷದ ಮಗದ ಮೇಲೆ 55 ವರ್ಷದವನು ತಂದೆ ಸ್ವರೂಪಿ ಆ ಮಕ್ಕಳ ಮೇಲೆ ಆ ಥರದ್ದೊಂದು ಪ್ರಯತ್ನ ಮಾಡ್ತಾನೆ. ಇದು ಅವಮಾನ ಅಂತ ಹೇಳ್ಕೊಂಡು ಅದು ನೋಡ್ತಾರೆ. ಫಸ್ಟು ಜೈಲಿಗೆ ಅವನು ಆ ಕಾನೂನು ಪ್ರಕಾರ ಫಸ್ಟು ಕ್ರಮ ಆಗಬೇಕು. ಉಳಿದದ್ದು ನಂತರದಲ್ಲಿ ಫೋಕ್ಸೋಗೆ ಯಾವುದೇ ಥರದ ರಾಜಿ ಆಗಲಿ ಇನ್ನೊಂದು ಇರೋದಿಲ್ಲ. ಇಂಥದ್ದೆಲ್ಲ ಬಿಡ್ತಾ ಹೋದರೆ ಏನಾಗುತ್ತೆ ಅಂದರೆ ನಾವೇನು ಮಾಡಿದ್ರು ಏನು ಮಾಡ್ತು ಕಾನೂನು ಅಂಥೇಳಿ ನೆಗ್ಲೆಕ್ಟ್ ಆಗುತ್ತೆ. ಇಂಥದ್ದೆಲ್ಲ ನಾವು ತೀವ್ರವಾಗಿ ಆಯೋಗ ಮಕ್ಕಳ ಜೀವ ಮತ್ತು ಜೀವನ ಅದ್ರ ಜೊತೆಲಿ ಯಾರು ಆಟ ಆಡಿದ್ರು ಕೂಡ ನಾವು ಆಯೋಗ ಯಾವುದೇ ಕಾರಣಕ್ಕೂ ಕೂಡ ಅದು ಸಹಿಸಲ್ಲ. ಅದು ಕಂಪಲ್ಸರಿ ಕೇಸ್ ಆಗೇ ಆಗುತ್ತೆ. ಅದು ನ್ಯಾಯಾಲಯಕ್ಕೆ ಹೋಗುತ್ತೆ, ನ್ಯಾಯಾಲಯದಲ್ಲಿ ಅದು ಡಿಸೈಡ್ ಆಗುತ್ತೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ